ಹರೇ ಕೃಷ್ಣ. ಎಲ್ರಿಗೂ ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ತರಗತಿಯನ್ನು ಗುರು ಗೌರಾಂಗ ಮತ್ತೆ ಎಲ್ಲರ ಒಂದು ನಮ್ಮ ಶಿಕ್ಷಾ ಗುರುಗಳ ಒಂದು ಕೃಪೆಯನ್ನ ಪಡಿತಾ ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮೋ ಓಂ ವಿಷ್ಣುಪಾದಾಯ ಪ್ರೇಷ್ಠಾಯ ಭೂತಲೆ ಕೃಷ್ಣಪ್ರೇಷ್ಠಾಯ ಭೂತಲೆ ಪ್ರೇಮತೆ ಭಕ್ತಿ ವೇದಾಂತ ಭಕ್ತಿ ವೇದಾಂತ ವಾಮನತೆ ನಾಮಿನೇ ಸ್ವಾಮಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ದೇಶತಾರಿಣಿ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತತೋ ಜಯಮುದೀರಯೇತ್. ಭಗವದ್ಗೀತೆ ಮಹಾತ್ಮೆ ಒಂದು ಶ್ಲೋಕ. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್ ದುಗ್ಧಂ ಗೀತಾಮೃತಂ ಮಹತ್. ವಸುದೇವ ಸುತಂ ದೇವಂ ವಾಸುದೇವ ಸುತಂ ದೇವಂ ಹಂಸಚಾಣೂರಮರ್ದನಂ ಹಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ
कृष्ण हरे कृष्ण हरे 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 कृष्ण हरे राम 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 हरे हरे। हरे कृष्णा कृष्ण हरे हरे कृष्ण 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 कृष्णा हरे 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 राम हरे राम 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 हरे 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 कृष्ण माताजी। हरे कृष्ण हरे कृष्ण माताजी। हरे कृष्ण माताजी। हरे कृष्णा। इस्कॉन श्री श्री राधा गोविंद की जय, श्री श्री गौर निताय की जय, श्रील प्रभुपाद की जय, ಶ್ರೀಲ ಗುರುದೇವ್ की जय, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ वैष्णवेभ्यो नमो नमः. अनंत कोटि वैष्णव वृंद की जय, श्रील प्रभुपाद की जय, ಶ್ರೀಲ ಗುರುದೇವ್ की जय. ಹರೇ ಕೃಷ್ಣ. ನಿನ್ನೆ ತರಗತಿಯಲ್ಲಿ ನಾವು ಭಗವದ್ಗೀತೆ ಅಧ್ಯಾಯ 4ರ 22ನೇ ಶ್ಲೋಕವನ್ನ ಹೇಗೆ ನಾವು ಉಚ್ಚರಿಸಬೇಕು ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಇಂದಿನ ದಿನ ನಾವು 23ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೂ ತಿಳಿದುಕೊಳ್ಳೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 4ರ 23ನೇ ಶ್ಲೋಕ. ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಗತ ಸಂಗಸ್ಯ, ಸಂ ಅಲ್ಲಿ ಅನುಸ್ವಾರ ಇದೆ, ಸಂ ಅಂತ ಬರುತ್ತೆ. ಸಂಗಸ್ಯ ಮುಕ್ತಸ್ಯ, ಕಕ್ಕೆ ತವತ್ತಿದೆ, ಸಕೆ ಯಾವತ್ತು ಮುಕ್ತಸ್ಯ, ಜ್ಞಾನಾವಸ್ಥಿತ, ಸಕೆ ದೊಡ್ಡ ಥವತ್ತಿದೆ, ಸ್ಥಿತ, ಜ್ಞಾನಾವಸ್ಥಿತ ಚೇತಸಃ. ಸೊ ಜ್ಞಾನಾವಸ್ಥಿತ ಚೇತಸಃ ಬೇರೆ ಬಿಡಿಸಿ ಹೇಳ್ಬೋದು. ಯಜ್ಞಾಯಾಚರತಃ, ಇಲ್ಲಿ ಎಸ್ ಬಂದಿದೆ, ಅವಗ್ರಹ ಇದೆ, ಅವಗ್ರಹ ಒಂದಿರೋದ್ರಿಂದ ಅಂತ ಬರುತ್ತೆ. ಯಜ್ಞಾಚರತಃ ಅಂತ ಹೇಳಿ ಕೂಡಿ ಹೇಳ್ಬೋದು ಒಂದು. ಇಲ್ಲ ಅಂದ್ರೆ ನೀವು ಬಿಡಿಸಿ ಹೇಳ್ಬೋದು. ಏನಂತ? ಯಜ್ಞಾಯ ಆಚರತಃ ಅಂತ ಹೇಳಿ. ಯಜ್ಞಾಯ ಆಚರತ. ಆ ಯಾಕೆ ಏನು ಆ ಇದೆಯಲ್ಲ ಸ್ವರ, ಅದು ಮುಂದಿನ ಶಬ್ದಕ್ಕೆ ಹೋಗುತ್ತೆ, ಆ ಆಗತ್ತೆ. ಸೊ ಒಂದ್ ವೇಳೆ ಒಂದೊಂದ್ ಕಡೆ ಎರಡು ಅವಗ್ರಹ ಬರ್ದಿರ್ತಾರೆ, ಎಸ್ ಬರ್ದ್ರೆ ಅಲ್ಲಿ ಆ ಬರುತ್ತೆ, ಇಲ್ಲಿ ಒಂದೇ ಅವಗ್ರಹ ಇದೆ ಮತ್ತೆ ಹಿಂದಿನ ಶಬ್ದ ಯಾ, ಆ ಸ್ವರ ಕೂಡಿದೆ, ಹಾಗಾಗಿ ಆ ಅನ್ನುವಂಥದ್ದು ಮುಂದಿನ ಪದಕ್ಕೆ ಹೋಗುತ್ತೆ. ಹಾಗಾಗಿ ಯಜ್ಞಾಯ ಆಚರತಃ ಅಂತ ಹೇಳಿ ಕರೀತಾರೆ. ಬಿಡಿಸಿ ಹೇಳೋರಾದ್ರೆ ಹಾಗೆ ಹೇಳಿ. ಕರ್ಮ ಒಟ್ರ ಅರ್ಕಾವಳಿ ಇದೆ, ಕರ್ಮ ಆಮೇಲೆ ಕ ಆದ್ಮೇಲೆ ರ ಹೇಳ್ಬೇಕು, ಆಮೇಲೆ ಮ ಕರ್ಮ. ಸಮಗ್ರಂ, ಗಕ್ಕೆ ರವತ್ತು ಮತ್ತೆ ಅನುಸ್ವಾರ, ಸಮಗ್ರಂ ಪ್ರವಿಲೀಯತೆ, ಲಕ್ಕೆ ದೀರ್ಘ ಇದೆ, ಲೀಯತೆ ದೀರ್ಘ ಒತ್ತಿ ಹೇಳ್ಬೇಕು. ಸೊ ಇದ್ರ ಒಂದು ಅನುವಾದ ನೋಡೋದಾದ್ರೆ, ಗತ ಸಂಗಸ್ಯ ಅಂದ್ರೆ ಆಸಕ್ತಿ ಇರುವಂಥದ್ದು ಅಂತ ಹೇಳಿ, ಸ್ವಾರ್ಥ ಇರುವಂಥದ್ದು ಅಂತ. ಮುಕ್ತಸ್ಯ ಅಂದ್ರೆ ಅಹಂಕಾರ ಆಸಕ್ತಿಯಿಂದ ಮುಕ್ತನಾದಂಥವನು ಅಂತ, ಅಂದ್ರೆ ಅಂಟಿಕೊಳ್ಳದೆ ಇರುವಂಥವನಿಗೆ ಗತ ಸಂಗಸ್ಯ ಮುಕ್ತಸ್ಯ ಅಂತ ಕರೀತಾರೆ. ಜ್ಞಾನಾವಸ್ಥಿತ ಚೇತಸಃ, ಜ್ಞಾನಾವಸ್ಥಿತ ಚೇತಸಃ ಅಂತಂದ್ರೆ ಆತ್ಮಜ್ಞಾನದಲ್ಲಿ ದೃಢವಾಗಿ ನೆಲೆಸಿರುವವನಿಗೆ ಆತ್ಮಜ್ಞಾನ ಚೇತಸಃ ಅಂತ ಕರೀತಾರೆ. ಅಂದ್ರೆ ಆಧ್ಯಾತ್ಮಿಕ ಜ್ಞಾನದಲ್ಲಿ ಸಂಪೂರ್ಣವಾಗಿ ಇರುವಂಥವನು, ನೆಲೆಯುಳ್ಳವನಾಗಿರುವಂಥವನು. ಯಜ್ಞಾಯಾಚರತಃ ಕರ್ಮ, ಹೀಗೆ ಆ ವ್ಯಕ್ತಿ ಯಜ್ಞ ಭಾವದಿಂದ ಕರ್ಮಗಳನ್ನ ಮಾಡಿದಾಗ, ಅಂದ್ರೆ ಯಜ್ಞಾಚಾರತಿ ಅಂತಂದ್ರೆ ಈ ಎಲ್ಲವನ್ನ ದೇವರಿಗೇನೆ, ಭಗವಂತನಿಗೇನೆ ಅರ್ಪಣೆ ಮಾಡಿ ಕರ್ಮವನ್ನ ಆಚರಿಸುವವನಿಗೆ ಯಜ್ಞಾಯ ಆಚರತಃ ಅಂತ ಕರೀತಾರೆ. ಯಜ್ಞಾಯ ಆಚರತಃ ಕರ್ಮಗಳನ್ನ ಯಜ್ಞವಾಗಿ ಆಚರಿಸುವಂತವನು, ಅಂದ್ರೆ ಎಲ್ಲವನ್ನ ಭಗವಂತನಿಗೆ ಅರ್ಪಿಸಿ ಕರ್ಮ ಮಾಡುವಂತವನು. ಸಮಗ್ರಂ ಪ್ರವಿಲೀಯತೆ, ಸೊ ಅವನ ಒಂದು ಕರ್ಮಗಳಿಗೆ, ಸಮಗ್ರಂ ಅಂದ್ರೆ ಎಲ್ಲ ಕರ್ಮಗಳಿಗೆ ಅಂತ, ಸಮಗ್ರಂ ಎಲ್ಲ ಕರ್ಮಗಳಿಗೆ, ಪ್ರವಿಲೀಯತೆ ಸೊ ಅವರು ಪೂರ್ಣವಾಗಿ ಲೀನವಾಗುತ್ತವೆ ಅಂತ ಹೇಳ್ತಾರೆ. ಸೊ ಮನುಷ್ಯನ ಕರ್ಮವು ಆಧ್ಯಾತ್ಮದಲ್ಲಿ ಸಂಪೂರ್ಣವಾಗಿ ಲೀನವಾಗುತ್ತವೆ, ಅಂದ್ರೆ ಅಲ್ಲಿ ಕರ್ಮ ಬಂಧನ ಇರೋದಿಲ್ಲ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ, 5 ಜನರಿಗೆ ಹೇಳ್ಸಿ. ಹರೇ ಕೃಷ್ಣ. ಅನಂತ್ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ. ಅನಂತ್ ಕುಲಕರ್ಣಿ ಪ್ರಭುಜಿ ಓದ್ತೀರಾ?
ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಗತ ಸಂಗಸ್ಯ ಮುಕ್ತಶ್ಚ ಜ್ಞಾನಾವಸ್ಥಿತ ಚೇತಸಃ ಯಜ್ಞಯಾಚರತ ಕರ್ಮ ಸಮಗ್ರ ಪ್ರವಿಲೀಯತೆ. ಹರೇ ಕೃಷ್ಣ. ಹರೇ ಕೃಷ್ಣ ರಾಜೇಶ್ವರಿ ಮಾತಾಜಿ. ಸಮಗ್ರಂ ಪ್ರವಿಲೀಯತೆ. ಸಮಗ್ರಂ ಪ್ರವಿಲೀಯತೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಯಜ್ಞಾಯಾಚರತಃ. ಹ ವಿಸರ್ಗ ತಃ. ಹ ಕೇಳ್ಬೇಕು ಸ್ವಲ್ಪ. ಹರೇ ಕೃಷ್ಣ ಮಾತಾಜಿ. ಯಜ್ಞಾಯಾಚರತಃ. ತಹ ಎಂತ ಸ್ವಲ್ಪ ಹ ಕೇಳಿಸ್ಬೇಕು ಅಲ್ಲಿ. ತಃ ತಕ್ಕ ಬರ್ಬೇಕಲ್ಲ ಮಾತಾಜಿ. ಅರ್ಧ ತಹ ತಃ. ಈಗ ನಾವು ಪೂರ್ಣ ತಹ ಅಂತ ಹೇಳ್ತೀವಲ್ಲ ಎಂಡಿಗೆ, ಸಹ ಅಂತ ಹೇಳಿದ್ರಲ್ಲ, ಹಾಗೆ ಮಧ್ಯದಲ್ಲಿದ್ದಾಗ ಹಾಗೆ ಹೇಳಂಗಿಲ್ಲ. ತಹ ತಹ ಅನ್ನಂಗಿಲ್ಲ. ತಃ ಮಾತಾಜಿ. ಇದು ತಕ್ಕನು ಬರುತ್ತೆ ಮಾತಾಜಿ. ಕ ಅರ್ಧ. ಚರತ ಕರ್ಮ. ಇಲ್ಲ ಇಲ್ಲ ಮಾತಾಜಿ. ಯಾರು ಹೇಳಿದ್ರು ನಿಮ್ಗೆ? ಚರತ ಕರ್ಮ. ಸರಿ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಲಕ್ಷ್ಮೀ ಪ್ರಿಯ ಮಾತಾಜಿ. ಹರೇ ಕೃಷ್ಣ ಲಕ್ಷ್ಮೀ ಪ್ರಿಯ ಮಾತಾಜಿ ಓದ್ತೀರಾ? ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ. ಹರೇ ಕೃಷ್ಣ. ಲೋಕಜೀವಿನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ನೀವು ಲಕ್ಷ್ಮೀ ಮಾತಾಜಿ, ನೀವು ಸ್ವಲ್ಪ ಒತ್ತು ದೀರ್ಘ ಇರುತ್ತಲ್ಲ, ಅಲ್ಲಿ ಎಲ್ಲಿ ಎಳಿಬೇಕು, ಸ್ವಲ್ಪ ಗಮನ ಕೊಡಿ ಹೆಚ್ಚು. ಹಾ ಮಾತಾಜಿ. ಸರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಆಯ್ತಾ? ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 4ರ 24ನೇ ಶ್ಲೋಕ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಬ್ರಹ್ಮಾರ್ಪಣಂ ಅಂದ್ರೆ ಬ್ರಹ್ಮ ಅರ್ಪಣಂ ಅಂತ ಕರೀತಾರೆ. ಬ್ರಹ್ಮ ಈಗಾಗ್ಲೇ ನಿಮ್ಗೆ ಹೇಳಿರುವಂತದ್ದು. ಇಲ್ಲಿ ಸಂಯುತ ಅಸಂಯುತ ಅಂತ ಹೇಳಿರೋದು. ಇಲ್ಲಿ ಹಕ್ಕೆ ಮವತ್ತಿದೆ, ಬ್ರಹ್ಮ ಅನ್ನಂಗಿಲ್ಲ, ಬ್ರಹ್ಮ ಅಂತ ಹೇಳ್ಬೇಕು. ಅಂದ್ರೆ ಅದು ಎದೆಯಿಂದ ಬರಬೇಕು. ಸ್ವಾಹ ಅನ್ನುವಂಥದ್ದು ಉಚ್ಚಾರಣೆ ಎದೆಯಿಂದ ಬರಬೇಕು. ಹಾಗಾಗಿ ಎದೆಯಿಂದ ಯಾವಾಗ ಬರುತ್ತೆ? ನಾವು ಮೊದಲು ಹೇಳಿದಾಗ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣ ಹುತಂ. ವ್ಯಂಜನ ಇದೆ, ಹುತಂ ಅರ್ಧ ಹೇಳ್ಬೇಕು. ಬ್ರಹ್ಮೈವ ಹಕೆ ಮವತ್ತು ಐವತ್ತು ಇದೆ. ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಅಂತ. ಇಲ್ಲಿ ಬ್ರಹ್ಮ ಕರ್ಮ ಸಮಾಧಿನ 3 ಪದಗಳಿದೆ. ಬ್ರಹ್ಮ ಕರ್ಮ ಸಮಾಧಿನ ನೀವು ಹಾಗೆ ಬಿಡಿಸಿ ಕೂಡ ಹೇಳ್ಬೋದು. ಸೊ ಇದ್ರೊಂದು ಅರ್ಥವನ್ನು ನೋಡ್ಕೊಂಡು ಬರೋಣ. ಸೊ ಇದು ನಿಮ್ಗೆ ಅಷ್ಟು ಇಷ್ಟ ಅನ್ಸೋದಿಲ್ಲ ಅನ್ಸುತ್ತೆ. ಅರ್ಥ ನೋಡೋದಾದ್ರೆ, ಬ್ರಹ್ಮ ಅರ್ಪಣ ಅಂದ್ರೆ ಇದು ಬ್ರಹ್ಮ ಅಂತಂದ್ರೆ ಆಧ್ಯಾತ್ಮ ಸ್ವಭಾವವನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಅರ್ಪಣಂ ಅಂತಂದ್ರೆ ಅರ್ಪಣೆ, ಅಂದ್ರೆ ನಮ್ದೇನು ಆಧ್ಯಾತ್ಮಿಕ ಸ್ವಭಾವ ಇದೆಯೋ ಅದನ್ನ ಅರ್ಪಣ ಮಾಡುವಂಥದ್ದು. ಅಂದ್ರೆ ಒಬ್ಬ ವ್ಯಕ್ತಿ ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿರುವಂಥದ್ದು.
ಸೊ ನಿಶ್ಚಯವಾಗಿರುವಂತಹ ಭಕ್ತಿಯಲ್ಲಿ ನಿಶ್ಚಯವಾಗಿರುವಂತಹ ವ್ಯಕ್ತಿ ಬ್ರಹ್ಮ ಹವಿಹಿ ಅಂತ ಹೇಳ್ತಾರೆ. ಬ್ರಹ್ಮ ಹವಿಹಿ ಅಂತಂದ್ರೆ ಪರಮೋನ್ನತನಾದಂಥವನು, ಅದೇ ಭಗವಂತ. ಅವನ್ಗೆ ಹವಿಹಿ ಅಂದ್ರೆ ಅರ್ಪಿಸುವಂಥದ್ದು ಅಂತ. ಅಂದ್ರೆ ನಾವೆಲ್ಲರೂ ಕೂಡ ಬ್ರಹ್ಮ ಅರ್ಪಣಂ, ನಮ್ಮ ಒಂದು ಆಧ್ಯಾತ್ಮ ಸ್ವಭಾವವನ್ನ ಭಗವಂತನಿಗೆ ಅರ್ಪಿಸುವಂಥದ್ದು ಅಂತ ಇಲ್ಲಿ. ಆಮೇಲೆ ಬ್ರಹ್ಮಾಗ್ನೌ ಅಂದ್ರೆ ಈ ಬ್ರಹ್ಮ ಅಂದ್ರೆ ಮತ್ತೆ ಆಧ್ಯಾತ್ಮನಾದವನು, ಅಗ್ನೌ ಅಂತಂದ್ರೆ ಅಗ್ನಿಗೆ ಹೇಳ್ತಾ ಇರುವಂತದ್ದು, ಅಂದ್ರೆ ಅಗ್ನಿ ಅರ್ಪಿಸುವವನು ಅಂತ. ಸೊ ಇವೆಲ್ಲ ಬ್ರಹ್ಮ ಅಂತ ತಿಳಿಬೇಕು. ಅಂದ್ರೆ ಯಾವ್ಯಾವ್ದು? ನಮ್ಮ ಒಂದು ಬ್ರಹ್ಮಾರ್ಪಣಂ, ನಮ್ಮ ಒಂದು ಬ್ರಹ್ಮಹಾವಿಹಿ, ಮತ್ತೆ ಬ್ರಹ್ಮಾಗ್ನೌ, ಇವೆಲ್ಲವೂ ಕೂಡ ಬ್ರಹ್ಮವೇ ಅಂತ ಹೇಳಿ ನಾವು ತಿಳ್ಕೊಳ್ಳುವಂಥದ್ದು ಅಂತ ಹೇಳಿ ತಿಳಿದಿರುವಂಥವನು. ಬ್ರಹ್ಮೈವತೇನ ಗಂತವ್ಯಂ, ಇಲ್ಲ ಬ್ರಹ್ಮಣಾಹುತಂ ಅಂತ ಇದೆ. ಬ್ರಹ್ಮಣಾಹುತಂ ಅಂತಂದ್ರೆ ಆತ್ಮದಿಂದ ಅರ್ಪಿಸಲ್ಪಟ್ಟಿರುವಂಥದ್ದು ಅಂತ. ಇವುಗಳನ್ನೆಲ್ಲ ನಾವು ಹೇಗೆ ಅರ್ಪಿಸ್ತೇವೆ? ಆಧ್ಯಾತ್ಮಿಕ ಜ್ಞಾನದಿಂದ ಅರ್ಪಿಸ್ತೇವೆ, ಆಧ್ಯಾತ್ಮಿಕ ಆತ್ಮದಿಂದ ನಾವು ಅರ್ಪಿಸ್ತೇವೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ. ಸೊ ಹೀಗೆ ಮಾಡೋದ್ರಿಂದ ಬ್ರಹ್ಮೈವತೇನ ಗಂತವ್ಯಂ. ಸೊ ಹೀಗೆ ಮಾಡೋದ್ರಿಂದ ಬ್ರಹ್ಮೈವತೇನ ಗಂತವ್ಯಂ ಅಂದ್ರೆ ಖಂಡಿತವಾಗಿಯೂ ಎಲ್ಲವೂ ಕೊನೆಗೆ ಭಗವಂತನನ್ನೇ ಹೊಂದಬೇಕಾಗಿರುವಂಥದ್ದು ನಾವೆಲ್ಲವೂ ಕೂಡ. ಅಂದ್ರೆ ಈ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ, ಇವೇನೇನಿದೆಯೋ ಆಧ್ಯಾತ್ಮಿಕ ಸ್ವಭಾವದ ಅರ್ಪಣೆ, ಪರಮೋನ್ನತನಾದಂತಹ ಆಜ್ಯ, ಮತ್ತೆ ಆಧ್ಯಾತ್ಮ ಅಗ್ನಿ, ಆಧ್ಯಾತ್ಮ ಆತ್ಮದಿಂದ ಅರ್ಪಿಸಲ್ಪಡಬೇಕು. ಯಾಕೆಂದ್ರೆ ಇವೆಲ್ಲವೂ ಕೂಡ ಭಗವಂತನಿಗೆ ಸೇರಿರುವಂಥದ್ದು ಅಂತ. ಅಂದ್ರೆ ಅವನಿಗೇನೆ ಕಡೆಯದಾಗಿ ಸಲ್ಲುವಂಥದ್ದು. ಗಂತವ್ಯಂ, ಖಂಡಿತವಾಗಿಯೂ ಅವನೇ ಹೊಂದಬೇಕಾಗಿರುವಂಥದ್ದು ಎಲ್ಲವೂ ಕೂಡ. ಬ್ರಹ್ಮ ಕರ್ಮ ಸಮಾಧಿನ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮ ಕರ್ಮ ಸಮಾಧಿನ ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ಕರ್ಮವನ್ನ ಸಂಪೂರ್ಣವಾಗಿ ಬ್ರಹ್ಮನಲ್ಲಿ ಲೀನವಾಗ್ಲಿಕ್ಕೆ ಬಿಡಬೇಕು ಅಂತ ಹೇಳ್ತಾರೆ. ಸೊ ಇದ್ರದ್ದೊಂದು ಅಂದ್ರೆ ಸಿಂಪಲ್ ಆಗಿ ಹೇಳೋದಂದ್ರೆ, ಈ ನಾ ಮಾಡ್ತಾ ಇರುವಂತಹ ಪ್ರತಿಯೊಂದು ಕಾರ್ಯ ಕೃಷ್ಣನಿಗೆ ಅರ್ಪಣೆ ಎಂಬ ಭಾವದಿಂದ ಮಾಡಿದರೆ ಅದು ಮುಕ್ತಿಗೆ ದಾರಿ ಅಂತ ಹೇಳಿದ್ರ ಅರ್ಥ. ಈಗ ಒಂದು ತಾಯಿ ಉದಾಹರಣೆಗೆ ಒಂದು ತಾಯಿ ಅಡಿಗೆ ಮಾಡ್ತಾಳೆ, ಅಡಿಗೆ ಮಕ್ಕಳಿಗೆ ಅಡಿಗೆ ಮಾಡ್ತಾ ಇರ್ತಾಳೆ. ಅವಳು ನನಗೆ ಅಂತ ಅರ್ಥದಿಂದ ಮಾಡೋದಿಲ್ಲ, ನನ್ನ ಮಗನಿಗೆ ಒಂದು ಪ್ರೀತಿಯ ಭಾವ ಇಟ್ಕೊಂಡು ಮಗನಿಗೆ ಅಡಿಗೆ ಮಾಡ್ತಾಳೆ, ನನಗೋಸ್ಕರ ಅಂತ ಮಾಡೋದಿಲ್ಲ. ಹಾಗೆ ಭಕ್ತ ಕೂಡ ಭಗವಂತನಿಗೆ ಏನೇ ಅರ್ಪಣೆ ಮಾಡಿದ್ರು ಕೂಡ ಆ ಭಾವದಿಂದ ಕಾರ್ಯ ಮಾಡ್ಬೇಕು ಅಂತ ಹೇಳಿ, ಅಂದ್ರೆ ಭಗವಂತನಿಗೆ ಅರ್ಪಣೆ ಅಂತ ಹೇಳಿ ಕಾರ್ಯ ಮಾಡ್ಬೇಕು ಅಂತ ಇದ್ರ ಅರ್ಥ. ಸ್ವಲ್ಪ ನೋಡಿದಾಗ ಕ್ಲಿಷ್ಟ ಅನ್ಸುತ್ತೆ ಅರ್ಥವನ್ನ ತಿಳ್ಕೊಳ್ಳಿಕ್ಕೆ, ಬಟ್ ಸಿಂಪಲ್ ಆಗಿರುವಂಥದ್ದು. ಅಲ್ಲೇ ನಿಮ್ಗೆ ಪುಸ್ತಕದಲ್ಲಿ ಇರುವಂತಹ ಅನುವಾದವನ್ನ ನೋಡಿದ್ರೆ ಕೊನೆಯದಾಗಿ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಮಗ್ನನಾದಂಥ ವ್ಯಕ್ತಿ ನಿಶ್ಚಯವಾಗಿಯೂ ಭಗವದ್ಧಾಮ ಸೇರುವನು. ಯಾಕೆಂದ್ರೆ ಅವನ ಆಧ್ಯಾತ್ಮಿಕ ಕಾರ್ಯಗಳಿಗೆ ಸಂಪೂರ್ಣವಾಗಿ ಅರ್ಪಿತನಾಗಿರ್ತಾನೆ. ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಪೂರ್ಣಾಹುತಿಗೂ ಕೂಡ ಪರಾತ್ಪರವಾದದ್ದಾಗಿರುತ್ತೆ, ಭಗವಂತನಿಗೇನೆ ಅರ್ಪಣೆ ಆಗಿರುತ್ತೆ. ಸೊ ಅರ್ಪಣವು ಇದೇ ಆಧ್ಯಾತ್ಮಿಕ ಸ್ವಭಾವದ್ದಾಗಿರುತ್ತೆ ಅಂತ. ಅಂದ್ರೆ ಅವನು ಏನೇ ಅರ್ಪಿಸಿದ್ರು ಅವನ ಸ್ವಭಾವ ಆಧ್ಯಾತ್ಮಿಕವಾಗಿರುತ್ತೆ ಅಂತ. ಆಧ್ಯಾತ್ಮಿಕ ಸ್ವಭಾವ ಏನೇ ಅರ್ಪಿಸಿದ್ರು ಕೂಡ ಅದು ಭಗವಂತನಿಗೆ ಸಲ್ಲತ್ತೆ ಅನ್ನೋದನ್ನ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಕಂಟಿನ್ಯೂ ಮಾಡಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧೀನ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ನಂದಿನಿ ಸೀನಪ್ಪ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ ನಿರ್ಮಲಾ ಮಾತಾಜಿ. ಹೇಳ್ತೇನೆ ಮಾತಾಜಿ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಜ್ಞೌ ಬ್ರಾಹ್ಮಣ ಸ್ತುತಂ ಬ್ರಹ್ಮೈವ ತೇನ ಗತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಹರೇ ಕೃಷ್ಣ ಶ್ರುತಿ ಮಾತಾಜಿ. ಹರೇ ಕೃಷ್ಣ ಶ್ರುತಿ ಮಾತಾಜಿ. ಶ್ವೇತಾ ಹರೇ ಕೃಷ್ಣ ಮಾತಾಜಿ. ನನ್ಗ ಕರ್ದಿದ್ದು ಮಾತಾಜಿ. ಶ್ರುತಿ ಮಾತಾಜಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಶ್ವೇತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಹರೇ ಕೃಷ್ಣ. ಹರೇ ಕೃಷ್ಣ ಉಮಾದೇವಿ ಮಾತಾಜಿ. ಉಮಾದೇವಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಜ್ಞೋ ಬ್ರಹ್ಮಣಾಹುತಂ ಬ್ರಹ್ಮೇವಾತೇನಂ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ವನಜಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಜ್ಞೋ ಬ್ರಾಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸರಿ ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ. ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜುಹ್ವತಿ. ದೈವಪರೆ ದಕ್ಕೆ 50 ಇದೆ. ದೈವ ಮೇವಾಪರೇ ದೀರ್ಘ ಇದೆ, ಎಳಿಬೇಕು. ಯಜ್ಞಂ ಅನುಸ್ವಾರ ಇದೆ. ಯಜ್ಞಂ ಹೇಳ್ಬೇಕು ಅಲ್ಲಿ. ಯೋಗಿನ ನಕ್ಕೆ ವಿಸರ್ಗ ಇದೆ. ಸೊ ಹಾಗಾಗಿ ಮಧ್ಯದಲ್ಲಿ ಬರೋದ್ರಿಂದ ಇದನ್ನ ಪಸ್ಯ ಬಾಲಸ್ಯ ಯೋಗಿನ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ. ಇದನ್ನ ನೀವು ಬಿಡಿಸೋದಾದ್ರೆ ಮೂರು ಪದಗಳು ಬರುತ್ತೆ. ಬ್ರಹ್ಮ ಅಂದ್ರೆ ಪರಮ ಸತ್ಯ, ಅಗ್ನೌ ಅಂದ್ರೆ ಅಗ್ನಿಯಲ್ಲಿ, ಅಪರೆ ಅಂದ್ರೆ ಉಳಿದವರು, ಅಂದ್ರೆ ಪರಮ ಸತ್ಯದ ಅಗ್ನಿಯಲ್ಲಿ ಉಳಿದವರು ಅಂತ ಹೇಳಿ. ಬ್ರಹ್ಮಾಗ್ನಾವಪರೇ ಯಜ್ಞಂ ಯಜ್ಞೇನೈವೋಪ ಜುಹ್ವತಿ. ಯಜ್ಞೇನೈವೋಪ ಯಜ್ಞಂ ಯಜ್ಞೇನ ಏವ 3 ಪದಗಳಿದೆ ಅಲ್ಲಿ. ಯಜ್ಞವನ್ನ ಯಜ್ಞದಿಂದ ಹೀಗೆ ಅರ್ಪಿಸುತ್ತಾರೆ ಅಂತ ಹೇಳ್ತಾರೆ. ಯಜ್ಞವನ್ನ ಯಜ್ಞದಿಂದ ಹೀಗೆ ಜುಹ್ವತಿಯಿಂದ ಅರ್ಪಿಸುವಂಥದ್ದು. ಸೊ ಇದರೊಂದು ಅರ್ಥವನ್ನ ನೋಡೋದಾದ್ರೆ ದೈವಂ ಏವ ಅಂದ್ರೆ ದೇವತೆಗಳಿಗಾಗಿ ಮಾತ್ರ, ಅಪರೇ ಯಜ್ಞಂ ಅಂದ್ರೆ ಕೆಲವರು ಯಜ್ಞವನ್ನ ಹೀಗೆ ಆಚರಿಸ್ತಾರೆ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಈ ಲೈನ್ ಅಲ್ಲಿ ಏನ್ ಹೇಳ್ತಾ ಇರುವಂತದ್ದು, ಯೋಗಿನ ಪರ್ಯುಪಾಸತೆ. ಅಪರೇ ಯಜ್ಞ ಕೆಲವು ಯಜ್ಞವನ್ನ, ಯೋಗಿನ ಪರ್ಯುಪಾಸತೆ ಅಂದ್ರೆ ಕೆಲವು ಯೋಗಿಗಳು ಸೊ ಹೀಗೆ ತಮ್ಮ ಒಂದು ಯಜ್ಞವನ್ನ ಆಚರಿಸ್ತಾರೆ. ಇದರರ್ಥ ಕೆಲವು ಯೋಗಿಗಳು ದೇವತೆಗಳಿಗಾಗಿ ಯಜ್ಞವನ್ನ ಮಾಡ್ತಾರೆ, ದೇವತೆಗಳಿಗಾಗಿ ಯಜ್ಞ ಮಾಡ್ತಾರೆ. ಇನ್ ಮುಂದೆ ಬ್ರಹ್ಮಾಗ್ನಾವ್ ಅಪರೆ. ಬ್ರಹ್ಮಾಗ್ನಾವ್ ಅಂದ್ರೆ ಬ್ರಹ್ಮದ ಅಗ್ನಿಯಲ್ಲಿ ಅಂತ. ಅಪರೇ ಯಜ್ಞಂ ಅಂದ್ರೆ ಇನ್ನೂ ಕೆಲವರು ಯಜ್ಞವನ್ನ ಯಜ್ಞೇನೈವೋಪಜುಹ್ವತಿ ಅಂದ್ರೆ ಯಜ್ಞದ ರೂಪದಲ್ಲಿ ಅರ್ಪಿಸ್ತಾರೆ. ಅಂದ್ರೆ ಇದರರ್ಥ ಇನ್ನು ಕೆಲವರು ಎಲ್ಲಾ ಯಜ್ಞಗಳನ್ನ ಭಗವಂತನಲ್ಲಿ ಬ್ರಹ್ಮದ ಅಗ್ನಿಯಲ್ಲಿ ಸ್ವತಃ ಯಜ್ಞ ರೂಪದಲ್ಲಿ ಅರ್ಪಿಸ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಹೇಗೆ ಬೇರೆ ಬೇರೆ ಯೋಗಿಗಳು ಯಜ್ಞ ಅರ್ಪಣೆಗಳನ್ನ ಮಾಡ್ತಾರೆ. ಕೆಲವರು ದೇವತೆಗಳನ್ನ ಪರಿಪೂರ್ಣವಾಗಿ ಆರಾಧಿಸ್ತಾರೆ, ಇನ್ನು ಕೆಲವರು ಪರಬ್ರಹ್ಮನ ಅಗ್ನಿಯಲ್ಲಿ ಯಜ್ಞ ಮಾಡ್ತಾರೆ ಅನ್ನೋದನ್ನ ಹೇಳ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಶ್ಯಾಮಲಾ ಮಾತಾಜಿ.
ಹರೇ ಕೃಷ್ಣ. ಹರೇ ಕೃಷ್ಣ. ದೈವರ್ಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಯುಹತಿ. ಹರೇ ಕೃಷ್ಣ. ಹರೇ ಕೃಷ್ಣ. ವಿದ್ಯಾ ಕಾಮತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದೈವಮೇವಾಪರೇ ಯಜ್ಞಂ ಯೋಗಿನಾ ಪರ್ಯವಾಸತೆ ಬ್ರಹ್ಮಾಗ್ನವಪರೇ ಯಜ್ಞಂ ಯಜ್ಞೇನೈವೋಪಜುಹತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಶ್ಲೋಕ 25. ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞನ್ನೇವೋಪಯುಹತೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಗಾಯತ್ರಿ ಆರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞನೇವೋಪಜುಹ್ವತಿ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದ. ಕೃಷ್ಣ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜುಹ್ವತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಗೀತಾ ಕೊಡಕಲ್ ಮಾತಾಜಿ. ಶ್ಲೋಕ 25. ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜುಹತಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ನಮಿತಾ ಕೃಷ್ಣ. ಮಾತಾಜಿ. ಹಾ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 426ನೇ ಶ್ಲೋಕ. ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. ಇಲ್ಲಿ ಶ್ರೋತಾದೀನಿಂದ್ರಿಯಾಣ್ಯನ್ಯೇ ಇದನ್ನ ಬಿಡಿಸಿದಾಗ ಶ್ರೋತ್ರಾದೀನ್ ಇಂದ್ರಿಯಾನ್ ಅನ್ಯೇ ಅಂತ ಆಗತ್ತೆ. ಶ್ರೋತೃ ಆದೀನಿ ಇಂದ್ರಿಯಾಣಿ ಅನ್ಯೇ ಕೂಡ ಹೇಳ್ತಾರೆ. ಅಂದ್ರೆ ಕೆಲವರು ಕಿವಿ ಮೊದಲಾದವು ಇಂದ್ರಿಯಗಳನ್ನ ಅಂತ ಹೇಳಿದ್ರೆ ಅರ್ಥ. ಶ್ರೋತಾದೀನ್, ಶ್ರೋತೃ ಅಂದ್ರೆ ಕಿವಿಗಂತ ಕೇಳುವಂಥದ್ದು. ಇಂದ್ರಿಯಾನ್ ಅನ್ಯೇ ಅಂದ್ರೆ ಮೊದಲಾದ ಇಂದ್ರಿಯಗಳು ಅಂತ. ಇದನ್ನ ನೀವು ಬಿಡಿಸೋದಾದ್ರೆ ಶ್ರೋತೃ ಆದೀನಿ ಇಂದ್ರಿಯಾಣ್ಯನ್ಯೇ ಅಂತ ಹೇಳ್ಬೋದು. ಶ್ರೋತೃ ಆದೀನಿ, ಶ್ರೋತ್ರಾದೀನಿ ಇದೆಯಲ್ಲ, ಶ್ರೋತೃ ಆದೀನಿ ಇಂದ್ರಿಯಾಣಿ. 2 ಪದ ಮಾಡಿ ಇಲ್ಲಿ. ಮತ್ತೆ ಬೇರೆ ಮಾಡ್ಲಿಕ್ಕೆ ಬರಲ್ಲ, ಅದೇ ಮಾಡ್ಬೇಕು ನೀವು, ಇಲ್ಲಾಂದ್ರೆ ಕೂಡಿ ಹೇಳ್ಬೇಕು. ಶ್ರೋತ್ರಾದೀನಿ ಇಂದ್ರಿಯಾಣ್ಯನ್ಯೇ, ಯಾಣ್ಯನ್ಯೇ ಬಿಟ್ರೆ ಶ್ರೋತೃದೀನಿ ಇಂದ್ರಿಯ ಶ್ರೋತೃ ಆದೀನಿ ಅಥವಾ ಶ್ರೋತ್ರಾದೀನಿ ಇಂದ್ರಿಯಾಣಿ ಮತ್ತೆ ಅನ್ಯ ಅಂತ ಬರುತ್ತೆ ಮುಂದೆ. ಶ್ರೋತ್ರಾದೀನಿ ಇಂದ್ರಿಯಾಣ್ಯನ್ಯೇ ಮತ್ತೆ ಬಿಟ್ರೆ 3 ಪದ ಶ್ರೋತ್ರಾದೀನಿ ಇಂದ್ರಿಯಾಣಿ ಅನ್ಯೇ ಹೀಗೆ ಬರುತ್ತೆ. ನೋಡ್ಕೊಂಡು ಹೇಳಿ. ಸಂಯಮ್ ಆಗ್ನೇಶು, ಇಲ್ಲಿ 2 ಪದ ಇದೆ. ಸಂಯಮ ಮತ್ತೆ ಆಗ್ನೇಶು ಅಂದ್ರೆ ಸಂಯಮದ ಅಗ್ನಿ ಅಂತ ಹೇಳ್ತಾ ಇರುವಂತದ್ದು. ಜುಹ್ವತಿ ಅಂದ್ರೆ ಅರ್ಪಿಸ್ತಾರೆ. ಶಬ್ದಾದೀನ್ ಇಲ್ಲಿ 2 ಪದ. ಶಬ್ದ ಆದೀನ್ ಅಂದ್ರೆ ಶಬ್ದದ ಕಂಪನಗಳು ಅಂತ ಹೇಳ್ತಾ ಇರೋದು. ವಿಷಯಾನನ್ಯ ಅಂದ್ರೆ ವಿಷಯಗಳು ಅನ್ಯ ಅಂತ, ವಿಷಯಗಳು ಇತರ ವಿಷಯಗಳು ಅಂತ. ಇಂದ್ರಿಯಾಗ್ನೀಷು ಇಲ್ಲಿ 2 ಪದ ಇದೆ. ಇಂದ್ರಿಯ ಪ್ಲಸ್ ಅಗ್ನೀಷು, ಇಂದ್ರಿಯಾಗ್ನೀಷು ಇಂದ್ರಿಯಗಳ ಬೆಂಕಿಗಳಲ್ಲಿ. ಜುಹ್ವತಿ ಅಂದ್ರೆ ಅರ್ಪಿಸ್ತಾರೆ ಅಂತ. ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಪರಿಶುದ್ಧ ಬ್ರಹ್ಮಚಾರಿಗಳಿಗೆ ಹೇಳ್ತಾ ಇರುವಂತದ್ದು ಈ ಒಂದಿದ್ರಲ್ಲಿ. ಶ್ರೋತ್ರಾದೀನಿಂದ್ರಿಯಾನನ್ಯೇ ಕೆಲವರು ಕಿವಿ ಮೊದಲಾದ ಇಂದ್ರಿಯಗಳನ್ನ ಸಂಯಮಾಗ್ನೀಷು ಜುಹ್ವತಿ ಸಂಯಮದಿಂದ ಏನ್ ಮಾಡ್ತಾರೆ, ಅಗ್ನಿಯಲ್ಲಿ ಅರ್ಪಿಸ್ತಾರೆ. ಕೆಲವರು ಕಿವಿ ಮತ್ತೆ ಇಂದ್ರಿಯಗಳನ್ನ ಸಂಯಮದಿಂದ ಅಗ್ನಿಯಲ್ಲಿ ಅರ್ಪಿಸ್ತಾರೆ. 3ನೇ ಲೈನಲ್ಲಿ ಶಬ್ದಾದೀನ್ ವಿಷಯಾನ್ ಅನ್ಯೇ ಅಂದ್ರೆ ಇನ್ನು ಕೆಲವರು ಶಬ್ದ ಮೊದಲಾದ ವಿಷಯಗಳನ್ನ
ಏನ್ ಮಾಡ್ತಾರೆ? ಇಂದ್ರಿಯಾಗ್ನೇಶು ಜುಹ್ವತಿ, ಇಂದ್ರಿಯಗಳ ಅಗ್ನಿಯಲ್ಲಿ ಅರ್ಪಿಸ್ತಾರೆ. ಅಂದ್ರೆ ಇಲ್ಲಿ ಉಲ್ಟಾ ಹೇಳ್ತಾ ಇರುವಂತದ್ದು. ಕೆಲವೊಬ್ರು ಸಂಯಮದ ಅಗ್ನಿಯಲ್ಲಿ ಅರ್ಪಿಸ್ತಾರೆ, ಇನ್ನು ಕೆಲವೊಬ್ರು ಇಂದ್ರಿಯಗಳ ಅಗ್ನಿಯಲ್ಲಿ ಅರ್ಪಿಸ್ತಾರೆ ಅಂತ ಹೇಳಿ. ಓಕೆ, ಈ ಸಂಯಮದ ಅಗ್ನಿಯಲ್ಲಿ ಅರ್ಪಿಸುವಂತವ್ರು ಯಾರು? ಬ್ರಹ್ಮಚಾರಿಗಳು. ಈ ಒಂದು ಇಂದ್ರಿಯ ಅಗ್ನಿಯಲ್ಲಿ ಅರ್ಪಿಸುವಂತವ್ರು ಯಾರು? ಗೃಹಸ್ಥರು. ಸೊ ಹೀಗೆ ವ್ಯತ್ಯಾಸ ಹೇಳ್ತಾ ಇರುವಂತದ್ದು. ಅಂದ್ರೆ ಯಾರ್ಯಾರು ಯಾವ ತರದ ಸಂಯಮ ಇರ್ತದೋ ಅಂತ ಹೇಳಿ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಹೇಳಿದ್ರಲ್ಲ ನೀವು? ಹರೇ ಕೃಷ್ಣ. ಆಯ್ತು ಮಾತಾಜಿ, ನಂದು ಆಯ್ತು. ಜೈದ ಮಾತಾಜಿ ಹರೇ ಕೃಷ್ಣ. ಜಯದ ಸತ್ಯಭಾಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ಯತಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ಯತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಕಮಲಾ ಭಟ್ ಮಾತಾಜಿ. ಮಾತಾಜಿ ಹೇಳಿ ಜಯದ ಮಾತಾಜಿ. ಶ್ರೋತ್ರಾದೀನಿಂದ್ರಿಯಾಣ್ಯನ್ಯ ಸಂಯಮಾಗ್ನೇಷು ಜುಹತಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನೇಷು ಜುಹತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕಮಲಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅನಂತ್ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರೋತಾತ್ರೀಣಿ ಇಂದ್ರಿಯಾಣಿ ಸ್ವಯಮಾಗ್ನೇಷು ಜುಹ್ವತಿ ಶಬ್ದಾದೀನ ವಿಷಯಾನನ್ಯ ಇಂದ್ರಿಯಾಗ್ನೇಷು ಜುಹ್ವತಿ. ಇಲ್ಲಿ ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೆ ಬಿಟ್ರೆ ನೀವು ಶ್ರೋತ್ರ ಆದೀನಿ ಇಂದ್ರಿಯಾಣ್ಯನ್ಯೆ ಹೇಳ್ಬೇಕು. ಮತ್ತೆ ಇಲ್ಲಿ ಶಬ್ದಾದೀನ್, ದೀನ ಅಲ್ಲ, ಶಬ್ದಾದೀನ್ ವ್ಯಂಜನ ಇದೆ ನೋಡಿ ಪ್ರಭುಜಿ. ಶ್ರೋತ್ರಾದೀನಿ ಇಂದ್ರಿಯಾಣ್ಯನ್ಯೆ. ಹರೇ ಕೃಷ್ಣ. ಲಕ್ಷ್ಮೀ ಬಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26. ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ಸಂಯಮಾಗ್ನೇಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನೇಷು ಜುಹ್ವತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26. ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹತಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತು, ಧನ್ಯವಾದ ಮಾತಾಜಿ. ಸರಿ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ. ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೇ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೇ. ಸರ್ವಾಣೀಂದ್ರಿಯ ಕರ್ಮಾಣಿ ಅಂದ್ರೆ ಸರ್ವಾಣಿ ಇಂದ್ರಿಯ ಕರ್ಮಾಣಿ 3 ಪದಗಳು ಬರುತ್ತೆ. ಅಲ್ಲೇ ಎಲ್ಲಿ ಎಲ್ಲ ಇಂದ್ರಿಯಗಳ ಕರ್ಮಗಳು ಅಂತ ಹೇಳಿ, ಎಲ್ಲ ಇಂದ್ರಿಯಗಳ ಕ್ರಿಯೆಗಳು ಅಂತ. ಪ್ರಾಣ ಕರ್ಮಾಣಿ ಚಾಪರೆ, ನೀವು ಹೇಗೆ ಹೇಳ್ಬೇಕು ಅದನ್ನ? ಸರ್ವಾಣಿ ಇಂದ್ರಿಯ ಕರ್ಮಾಣಿ. ನಿಮ್ಗೆ ಹೇಳಲಿಕ್ಕೆ ಈಸಿ ಇದೆ. ಸರ್ವಾಣಿ ಇಂದ್ರಿಯ ಕರ್ಮಾಣಿ, ಪ್ರಾಣ ಕರ್ಮಾಣಿ ಚಾಪರೆ, ಆತ್ಮ ಸಂಯಮ ಆತ್ಮ ಸಂಯಮ ಯೋಗಾಗ್ನವು. ಇಲ್ಲಿ ನೀವು ಬಿಡಿಸುವಾಗ ಆತ್ಮ ಸಂಯಮ 1 ಭಾಗ, ಯೋಗ ಆಗ್ನವ್ 2 ಭಾಗ ಬರುತ್ತೆ. ಸೊ ಯೋಗಾಗ್ನವ್ ಅಂತ ಹೇಳ್ಬೋದು ನೀವು. ಆತ್ಮ ಸಂಯಮ ಯೋಗಾಗ್ನವ್ 2 ಪದಗಳನ್ನ ಮಾಡಿ ಅದನ್ನ. ಜುಹ್ವತಿ ಜ್ಞಾನ ದೀಪಿತೆ, ದೀರ್ಘವನ್ನ ನೋಡಿ ಎಲ್ಲೆಲ್ಲಿದೆ. ಓಕೆ, ಸೊ ಇದರ ಅರ್ಥವನ್ನ ನೋಡ್ಕೊಂಡ್ ಬರೋಣ. ಸರ್ವಾಣಿ ಇಂದ್ರಿಯ ಕರ್ಮಾಣಿ, ಎಲ್ಲ ಇಂದ್ರಿಯಗಳ ಕ್ರಿಯೆಗಳು. ಪ್ರಾಣ ಕರ್ಮಾಣಿ ಚ ಚಾಪರೆ ಅಂದ್ರೆ ಹಾಗೆ ಈ ಒಂದು ಪ್ರಾಣ ಚಟುವಟಿಕೆಗಳನ್ನ ಅಂದ್ರೆ
ಚಟುವಟಿಕೆಗಳನ್ನ ಆ ಬಯಸುವಂಥವ್ರು ಅಂದ್ರೆ ಆತ್ಮ ಸಾಕ್ಷಾತ್ಕಾರನ ಸಾಧಿಸಲು ಬಯಸುವಂಥವ್ರು ಅಂತ. ಆತ್ಮ ಸಂಯಮ ಯೋಗಾಗ್ನವು. ಆತ್ಮ ಸಂಯಮ ಅಂದ್ರೆ ಆತ್ಮ ನಿಗ್ರಹದ ಯೋಗದ ಅಗ್ನಿಯಲ್ಲಿ ಅಂತ. ಯೋಗಾಗ್ನವು ಅಂದ್ರೆ ಯೋಗದ ಅಗ್ನಿಯಲ್ಲಿ. ಜುಹ್ವತಿ ಜ್ಞಾನ ದೀಪಿತೆ ಅಂದ್ರೆ ಜ್ಞಾನದಿಂದ ಪ್ರಕಾಶವಾಗಿರುವ ಅಗ್ನಿಯಲ್ಲಿ ಅರ್ಪಿಸ್ತಾರೆ ಅಂತ ಹೇಳಿ. ಓಕೆ, ಹೀಗೆ ಕೆಲವರು ಮನಸ್ಸು ಇಂದ್ರಿಯಗಳನ್ನ ನಿಯಂತ್ರಿಸಿ ಆತ್ಮ ಸಾಕ್ಷಾತ್ಕಾರವನ್ನ ಸಾಧಿಸ್ಲಿಕ್ಕೆ ಬಯಸ್ತಾರೆ. ಅಂತವರು ಎಲ್ಲ ಇಂದ್ರಿಯಗಳು ಮತ್ತು ಈ ಪ್ರಾಣವಾಯುವಿನ ಕಾರ್ಯಗಳನ್ನ ಆತ್ಮ ಸಂಯಮದ ಅಗ್ನಿಗೆ ಅರ್ಪಿಸ್ತಾರೆ. ಹರೇ ಕೃಷ್ಣ. ಅಂದ್ರೆ ಇದಕ್ಕೆ ಸೌಮ್ಯಶ್ರೀ ಒಂದು ಮಾತಾಜಿ. ಹೇಳ್ತಾ ಇರುವಂತದ್ದು ಸ್ವನಿಗ್ರಹ. ಆತ್ಮ ಸಂಯಮ ಅಂದ್ರೆ ಸ್ವನಿಗ್ರಹ, ನಾನು ನಿಗ್ರಹಿಸಿಕೊಳ್ಳುವಂಥದ್ದು. ಸೊ ಯಾರು ತಮ್ಮ ಇಂದ್ರಿಯಗಳನ್ನ ಮತ್ತೆ ಈ ಒಂದು ಆತ್ಮ ಚಟುವಟಿಕೆಗಳನ್ನ ಜ್ಞಾನದಿಂದ ನಿಯಂತ್ರಿಸ್ಕೊಡ್ತಾರೋ ಅವರು ಭಗವಂತನ ಸೇವೆಗೆ ಅವುಗಳನ್ನ ಭಗವಂತನ ಸೇವೆಗೆ ಅರ್ಪಿಸುತ್ತಾರೋ ಅವರ ಜೀವನ ಯಜ್ಞವಾಗುತ್ತದೆ ಅಂತ ಹೇಳ್ತಾರೆ. ಇದನ್ನ ಸಿಂಪಲ್ ಆಗಿ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೇ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೇ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಪಿ ಎಂ ಮಾತಾಜಿ. ಲಕ್ಷ್ಮೀ ಪಿ ಎಂ ಮಾತಾಜಿ. ಲಲಿತಾ ಮಾತಾಜಿ. ಓದ್ತೀನಿ ಮಾತಾಜಿ, ಓದ್ತೀನಿ. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೇ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೆ. ಇನ್ನೊಂದ್ಸರ್ತಿ ಓದ್ತೀನಿ ಮಾತಾಜಿ, ಸರಿ ಬರ್ಲಿಲ್ಲ. ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೇ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೇ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಲೋಕಜೀವಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೇ ಆತ್ಮ ಸಂಯಮ ಯೋಗಾಗ್ನೌ ಜುಹತಿ ಜ್ಞಾನ ದೀಪಿತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 4 28ನೇ ಶ್ಲೋಕ. ದ್ರವ್ಯಯಜ್ಞಾಸ್ತಪೋ ಯಜ್ಞಾಃ ಯೋಗಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯಜ್ಞಾನಯಜ್ಞಾಶ್ಚ ಯತಯಃ ಸಂಶಿತಂ ವ್ರತಾಃ. ದ್ರವ್ಯಯಜ್ಞ ಇದ್ದ ಹಾಗೆ ಹೇಳಿ. ದ್ರವ್ಯಯಜ್ಞ, ತಪೋಯಜ್ಞ, ಸ ಇದೆಲ್ಲ ತ ಒತ್ತಿದೆ, ಅಲ್ಲಿ ನೀವು ತ ಅಂತ ಯೂಸ್ ಮಾಡ್ಬೋದು. ದ್ರವ್ಯಯಜ್ಞ ತಪೋಯಜ್ಞ ಅಂತ ತ ಹೇಳ್ಬೇಕಾಗಿಲ್ಲ. ಒಂದ್ ವೇಳೆ ನೀವೇನಾದ್ರೂ ಕೂಡಿ ಹೇಳೋರಾದ್ರೆ ದ್ರವ್ಯಯಜ್ಞ ತಪೋಯಜ್ಞ ಅಂತ ಹೇಳಿ ಕೂಡಿ ಹೇಳ್ಬೇಕು. ಓಕೆ, ಸೊ ಇಲ್ಲಿ ದ್ರವ್ಯಯಜ್ಞ ಮುಂದೆ ತಪೋಯಜ್ಞ ಅಂತ ಹೇಳಿ ಕರಿತಾ ಇರುವಂಥದ್ದು. ದೆನ್ ಯೋಗಯಜ್ಞ, ಇಲ್ಲಿ ಯೋಗಯಜ್ಞ ತಥಾ ಪರೆ ಅಂತ ಇದೆಯಲ್ಲ, ಇದನ್ನ ಬಿಡಿಸೋದು ಹೇಗೆ? ಯೋಗ ಯಜ್ಞ ಒಂದು ಪದ, ತಥಾ ಆಪರೆ ಅಂತ ಕರೀತಾರೆ. ಸೊ ಹಾಗಾಗಿ ಯೋಗ ಯಜ್ಞ ತಥಾ ಪರೆ ಅಂತ ಹೇಳಿ ಆಗುತ್ತೆ. ನೀವು ಇದನ್ನ ಹೇಳುವಾಗ ಯೋಗ ಯಜ್ಞ ತಥಾ ಪರೆ, ಯೋಗ ಯಜ್ಞ
ತಥಾ ಆಪರೆ ಅಂತ ಕೂಡ ಹೇಳ್ಬೋದು. ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ, ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ. ಸ್ವಾಧ್ಯಾಯ ಅಂತಂದ್ರೆ ವೇದಗಳ ಅಧ್ಯಯನದ ಯಜ್ಞ, ದಿವ್ಯ ಜ್ಞಾನದರ ಪ್ರಗತಿಯಲ್ಲಿ ಯಜ್ಞ ಅಂತ. ಜ್ಞಾನ ಯಜ್ಞ ಅಂದ್ರೆ ಜ್ಞಾನದಲ್ಲಿ ಯಜ್ಞ. ಚ ಕೂಡ ಯತಯ ಸಂಶಿತ ವೃತಾಹ. ಯತಯ ಅಂತಂದ್ರೆ ಜ್ಞಾನವನ್ನ ಹೊಂದಿರುವಂತ ವ್ಯಕ್ತಿ. ಸಂಶಿತ ವ್ರತಾಹ ಅಂದ್ರೆ ಯಾರು ಜ್ಞಾನ ಹೊಂದಿದಾರೋ ಅವರು ಕಟ್ಟುನಿಟ್ಟಾಗಿ ಅಂತ ತಿಳ್ಕೊಳ್ತಾರೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಇದ್ರ ಒಂದು ಅರ್ಥ ನೋಡೋದಾದ್ರೆ ಈ ದ್ರವ್ಯ ಯಜ್ಞ ಅಂದ್ರೆ ಧನ ಸಂಪತ್ತನ್ನ ಅರ್ಪಿಸುವಂತವನು ಅಂತ. ಇಲ್ಲಿ ನೀವು ಹೇಗೆ ಬಿಡಿಸ್ತೀರಾ? ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಹೀಗೆ ಬಿಡಿಸಿ, ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ. ಸೊ ಹೀಗೆ ಬಿಡಿಸಿ ಹೇಳ್ಬೋದು. ಓಕೆ. ಯತಯ ಸಂಶಿತ ವೃತಾಹ. ದ್ರವ್ಯ ಯಜ್ಞ ಅಂತಂದ್ರೆ ಧನ ಸಂಪತ್ತನ್ನ ಅರ್ಪಿಸುವ ಯಜ್ಞ ಮಾಡ್ತಾರೆ. ಕೆಲವರು ದಾನ ಮಾಡ್ತಾರಲ್ಲ, ನೋಡಿರಲ್ಲ, ದುಡ್ಡು ಕೊಟ್ಟು. ತಪೋ ಯಜ್ಞ, ಕೆಲವರು ತಪಸ್ ಮಾಡ್ತಾರೆ. ಕಾಯ ವಾಚ ಮನಸ ನಿಗ್ರಹಿಸಿ ಏನೇನೆಲ್ಲ ಅರ್ಪಿಸ್ತಾರೋ ಅದು ಕೂಡ ಯಜ್ಞಾನೇ. ಯೋಗ ಯಜ್ಞ ಅಂದ್ರೆ ಕೆಲವರು ಯೋಗಾಭ್ಯಾಸ ಮಾಡ್ತಾರೆ, ಅಷ್ಟಾಂಗ ಯೋಗನ. ಲೈಕ್ ಯಮ ನಿಯಮ ಆಸನ ಪ್ರಾಣಾಯಾಮ ಧಾರಣ ಧ್ಯಾನ ಸಮಾಧಿ. ಸೊ ಇವುಗಳನ್ನ ಪಾಲಿಸ್ತಾರೆ. ಸೊ ಅದು ಒಂದು ಯಜ್ಞಾನೇ. ಈಗ ನಾವೆಲ್ಲ ಏನ್ ತಿಳ್ಕೊಂಡಿದ್ವಿ ಯಜ್ಞ ಅಂದ್ರೆ ಒಂದು ಕುಂಡ ಇರುತ್ತೆ, ಅಲ್ಲಿ ಹೋಮ ಹವನ ನಡೀತಾ ಇರುತ್ತೆ, ಅಗ್ನಿ ಇರುತ್ತೆ, ಅದಕ್ಕೆ ಆಹುತಿ ಕೊಡ್ತೇವೆ. ಸೊ ಅದಷ್ಟೇ ಯಜ್ಞ ಅಲ್ಲ, ಇವೆಲ್ಲವೂ ಯಜ್ಞ. ತಥಾ ಆಪರೆ, ಹಾಗೆ ಇನ್ನು ಕೂಡ ಕೆಲವು ಇದೆ. ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ, ಈ ಶಾಸ್ತ್ರ ಅಧ್ಯಯನ ಅಂದ್ರೆ ವೇದ ಗೀತೆ ಉಪನಿಷತ್ತು. ಸೊ ಇವುಗಳ ಒಂದು ಶಾಸ್ತ್ರ ಅಧ್ಯಯನ. ಮತ್ತೆ ಜ್ಞಾನ ಯಜ್ಞಾಶ್ಚ, ಜ್ಞಾನ ಹಂಚುವುದು ಯಜ್ಞದಂತೆ ಮಾಡುವವರು. ಅಂದ್ರೆ ಕೆಲವರು ಜ್ಞಾನವನ್ನ ಹಂಚ್ತಾರೆ, ಹಂಚಿ ಯಜ್ಞ ಮಾಡ್ತಾರೆ. ನಮ್ಗೆ ತಿಳಿದಿರೋದನ್ನ ವೇದವನ್ನ ಈಗ ಯಾರೆಲ್ಲ ಕೂಡ ಪ್ರವಚನಕಾರರಿದ್ದಾರೋ ತಮ್ಮ ಜ್ಞಾನವನ್ನ ಹಂಚ್ತಾ ಇದ್ದಾರೋ ಅದು ಅರ್ಥ ಅವ್ರು ಯಜ್ಞ ಮಾಡ್ತಾ ಇದ್ದಾರೆ ಅಂತ. ಯಥಾ ಸಂಶಿತ ವೃತ್ತಾಹ. ಸೊ ಇಂಥವರೆಲ್ಲರೂ ಕೂಡ ಸಂಕಲ್ಪದಲ್ಲಿ ದೃಢವಾಗಿರುವಂತಹ ಸಾಧಕರು ಅಂತ ಹೇಳ್ತಾರೆ. ಸೊ ಇದರ ಅರ್ಥ ಈ ಕಟ್ಟುನಿಟ್ಟಾದ ವ್ರತಗಳನ್ನ ಸ್ವೀಕರಿಸಿ ಕೆಲವರು ತಮ್ಮ ಸ್ವತ್ತನ್ನ ತ್ಯಜಿಸಿ, ಅಂದ್ರೆ ಕೆಲವರು ದ್ರವ್ಯ ಯಜ್ಞ ಸಂಪತ್ತಿನಿಂದ ಸೇವೆ ಕೊಡ್ತಾರೆ, ಕೆಲವರು ತಪಸ್ಸಿನಿಂದ ಸೇವೆ ಕೊಡ್ತಾರೆ, ಕೆಲವರು ಯೋಗದಿಂದ ಧ್ಯಾನ ಯೋಗ ಮಾಡಿ ಸೇವೆ ಕೊಡ್ತಾರೆ, ಮತ್ತೊಬ್ರು ಸ್ವಾಧ್ಯಾಯ ಅಧ್ಯಯನ ಮಾಡ್ತಾರೆ, ಶಾಸ್ತ್ರ ಅಧ್ಯಯನ ಜ್ಞಾನ ಪ್ರಸಾರ ಮಾಡ್ತಾರೆ. ಸೊ ಇವೆಲ್ಲನೆಲ್ಲ ದೃಢವ್ರತಗಳು ಆಚರಿಸ್ತಾರೆ. ಯಾರು ದೃಢವಾಗಿರ್ತಾರೋ ಸಾಧಕರು, ದೃಢ ನಿಶ್ಚಯದಲ್ಲಿರ್ತಾರೋ ಅವರೆಲ್ಲರೂ ಕೂಡ ಇದನ್ನ ಆಚರಿಸ್ತಾರೆ ಅಂತ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ. ಹೇಳ ಮಾತಾಜಿ. ಹಾ ಮಾತಾಜಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದ್ರವ್ಯ ಯಜ್ಞಾಸ್ತಪೋ ಯಜ್ಞ ಯೋಗ ಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯತಯಃ ಸಂಶಿತವ್ರತಾ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಮಂಜುಳಾ BH ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 28. ದ್ರವ್ಯ ಯಜ್ಞಾಸ್ತಪೋ ಯಜ್ಞಃ ಯೋಗ ಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯತಯ ಸಂಶಿತರತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಂದಿನಿ ಸೀನಪ್ಪ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದ್ರವ್ಯ ಯಜ್ಞಾಸ್ತಪೋ ಯಜ್ಞಾಃ ಯೋಗ ಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಶ್ಚ ಯತಾಯ ಸಂಶ್ರಿತಾ ವ್ರತಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನರ್ಮದಾ ಯಸ್ ಮಾತಾಜಿ. ದ್ರವ್ಯ ಯಜ್ಞಾಸ್ತಪೋ ಯಜ್ಞ ಯೋಗ ಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯತಯಃ ಸಂಶಿತ ವ್ರತಾಃ. ಹರೇ ಕೃಷ್ಣ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ. ಹೇಳ್ತೇನೆ ಮಾತಾಜಿ. ದ್ರವ್ಯ ಯಜ್ಞಾಸ್ತಪೋ ಯಜ್ಞಃ ಯೋಗ ಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯ ಯಜ್ಞಾನ ಯಜ್ಞಶ್ಚ ಯತಾಯಃ ಸಂಶ್ರಿತಾ ವ್ರತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀಮದ್ ಭಗವದ್ಗೀತೆ
ಅಧ್ಯಾಯ 4ರ 29ನೇ ಶ್ಲೋಕ. ಸ್ವಲ್ಪ ದೊಡ್ಡದಾಗಿದೆ ಇದು. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಗತಿರುದ್ಧ್ವಾ ಪ್ರಾಣಾಯಾಮಪರಾಯಣಾಃ ಅಪರೇ ನಿಯತಃ ಆಹಾರಾಃ ಪ್ರಾಣಾನ್ ಪ್ರಾಣೇಷು ಜುಹ್ವತಿ. ಅಪಾನೆ ಜುಹ್ವತಿ ಪ್ರಾಣಂ. ಸೊ ಹೋಕೆ ಬರ್ತಿದೆ ಜುಹ್ವತಿ ಪ್ರಾಣಂ. ನಮ್ಗೆ ಅನುಸ್ವಾರ ಇದೆ, ನಮ್ ಅಪಾನೆಗೆ ದೀರ್ಘ ಇದೆ, ಎಳಿಬೇಕು. ಅಂದ್ರೆ ಅಪಾನೆ ಜುಹ್ವತಿ ಪ್ರಾಣಂ ಅಂದ್ರೆ ಈ ಅಪಾನೆ ಅಂತಂದ್ರೆ ಅಪಾನವಾಯು ಅಂತ ಹೇಳ್ತಾ ಇರುವಂತದ್ದು, ಕೆಳಗೆ ಹರಿಯುವಂತಹ ಒಂದು ಪ್ರಾಣ ಶಕ್ತಿ ಕುರಿತಾಗಿ ಹೇಳ್ತಾ ಇರುವಂತದ್ದು. ಅಧೋವಾಯು ಅಂತ ಕರೀತಾರೆ. ಅಧೋ ಅಂತಂದ್ರೆ ಕೆಳಗಡೆ, ಅಧೋಗತಿ ಅಂತ ಕರೀತಾರೆ. ಅದ ಅಂದ್ರೆ ಕೆಳಗಿಳಿಯುವಂತಹ ವಾಯು, ಕೆಳಗೆ ಹರಿಯುವಂತ ವಾಯುಗೆ ಹೇಳ್ತಾರೆ. ಕೆಳಗಿಳಿಯುವಂತ ವಾಯುವನ್ನ ಅರ್ಪಿಸ್ತಾರೆ. ಅಪಾನೆ ಜುಹ್ವತಿ ಪ್ರಾಣಂ, ಅದೇ ಪ್ರಾಣವಾಯು. ಅದೇ ಅಪಾನೆ ಜುಹ್ವತಿ ಪ್ರಾಣಂ. ದೆನ್ ಪ್ರಾಣೇ ಪಾನಂ ತಥಾ ಪರೇ. ಇಲ್ಲಿ ನೋಡಿ ಪ್ರಾಣೇ ಅಂದ್ರೆ ಅವಗ್ರಹ ಇದೆ, ಎಸ್ ಅಂತ. ಸೊ ಇಲ್ಲಿ ನೀವು ಹೇಗೆ ಇದನ್ನ ಬಿಡಿಸ್ಬಹುದು? ಪ್ರಾಣೇ ಪಾನಂ ಈಸಿ ಇದೆ, ಹಾಗೆ ಹೇಳಿ. ಬಿಡಿಸೋದಾದ್ರೆ ಪ್ರಾಣೇ ಅಪಾನಂ ಹಚ್ಬೇಕು, ಅಪಾನಂ. ತಥಾ ಪರೇ, ಅಲ್ಲಿ ಕೂಡ ತಥಾ ಇದೆ, ಮತ್ತೆ ಅಪರೇ ಅವಗ್ರಹ ಇದೆ, ಹಾಗಾಗಿ ಹಚ್ಬೇಕು. ತಥಾ ಅಪರೇ, ಪ್ರಾಣೇ ಅಪಾನಂ ತಥಾ ಅಪರೇ ಅಂತ ಹೇಳ್ತಾರೆ. ಪ್ರಾಣೇ ಅಪಾನಂ ಅಂದ್ರೆ ತಥಾ ಅಪರೇ ಅಂದ್ರೆ ಹಾಗೆ ಇನ್ನು ಕೆಲವರು, ಪ್ರಾಣೇ ಅಪಾನ ಹಾಗೆ ಇನ್ನು ಕೆಲವರು ಪ್ರಾಣವಾಯುವನ್ನ ನಲ್ಲಿ ಅಪಾನ ವಾಯುವನ್ನ ಅರ್ಪಿಸ್ತಾರೆ ಅಂತ. ಅಂದ್ರೆ ಮೇಲಕ್ಕೆ ಹರಿಯುವಂತಹ ಶಕ್ತಿ. ಈಗಾಗಲೇ ಮೇಲೆ ಹೇಳಿರುವಂತದ್ದು ಅಪಾನ ಅಂದ್ರೆ ಕೆಳಗೆ ಇಳಿರುವಂತಹ ಪ್ರಾಣವಾಯು. ಸೊ ಪ್ರಾಣೇ ಅಪಾನಂ ಅಂತಂದ್ರೆ ಈ ಪ್ರಾಣಂ ಅಂದ್ರೆ ಮೇಲೆ ಹರಿಯುವಂತಹ ಶಕ್ತಿ ಅಂತ ಹೇಳ್ತಾ ಇರುವಂತದ್ದು. ಮತ್ತೆ ಪ್ರಾಣಾಪಾನಗತಿ ರುದ್ಧ್ವಾ, ಪ್ರಾಣ ಅಪಾನ ಗತಿ ರುದ್ಧ್ವಾ ಅಂತ ಹೇಳ್ತಾರೆ. ಅದಕ್ಕೆ ಪ್ರಾಣ ಮತ್ತು ಈ ಅಪಾನ ವಾಯುಗಳ ಚಲನೆಗಳನ್ನ ನಿಗ್ರಹಿಸುವಂತದ್ದು. ಅಂದ್ರೆ ಅರ್ಥ ಮೇಲೆ ಹೋಗುವಂತ ಶಕ್ತಿ ವಾಯುವಿನ ಶಕ್ತಿ, ಕೆಳಗೆ ಹರಿಯುವಂತ ವಾಯುವಿನ ಶಕ್ತಿವನ್ನ ನಿಯಂತ್ರಿಸುವಂತದ್ದು ರುದ್ಧ್ವಾ. ಪ್ರಾಣಾಯಾಮ ಪರಾಯಣಾಹ, ಇಲ್ಲಿ ಬಿಡಿಸ್ಬೋದು ಆರಾಮಾಗಿ. ಪ್ರಾಣಾಯಾಮ ಯಾಮ್ ಅನ್ನಂಗಿಲ್ಲ, ವ್ಯಂಜನ ಇಲ್ಲ ಅಲ್ಲಿ. ಪ್ರಾಣಾಯಾಮ ಪರಾಯಣಾಹ. ಪ್ರಾಣಾಯಾಮ ಪರಾಯಣಾಹ ಅಂದ್ರೆ ಪ್ರಾಣಾಯಾಮದ ಅಭ್ಯಾಸದಲ್ಲಿ ಲೀನರಾಗಿರುವಂತವ್ರು ಅಥವಾ ತಲ್ಲೀನರಾಗಿರುವಂತವ್ರು ಅಂತ. ಅಪರೇ ನಿಯತ ಆಹಾರಾಹ ಅಂದ್ರೆ ಇನ್ನು ಕೆಲವರು ನಿಯಮಿತ ಆಹಾರ ಸೇವಕರಾಗಿರ್ತಾರೆ. ನಿಯತ ಆಹಾರ ಸದಾ ತಿಂತ ಇರ್ತಾರೆ. ಪ್ರಾಣಾನ್ ಪ್ರಾಣೇಶು ಜುಹ್ವತಿ. ನಿಯಮಿತ ಆಹಾರ ಅಂದ್ರೆ ನಿಯಮಿತವಾಗಿ ತಿನ್ನುವಂಥದ್ದು ಅಥವಾ ಆಹಾರದ ನಿಗ್ರಹವನ್ನ ಮಾಡ್ತಿರುವಂಥದ್ದು ಅಂತ ಇಲ್ಲಿ ಹೇಳುವಂಥದ್ದು. ಅಂದ್ರೆ ಆಹಾರ ಸೇವನೆ ನಿಯಂತ್ರಣವನ್ನ ನಿಯಮಿತ ಅಂತ ಕರೀತಾರೆ. ಅಪರೇ ನಿಯತ, ಆಹಾರವನ್ನ ನಿಯಂತ್ರಿಸುವಂಥವ್ರು ಅಂತ. ಪ್ರಾಣಾನ್ ಪ್ರಾಣೇಶು ಜುಹ್ವತಿ. ಸೊ ಹೀಗೆ ಪ್ರಾಣ ಶಕ್ತಿಗಳನ್ನ ಪರಸ್ಪರವಾಗಿ ನಿಯಂತ್ರಿಸ್ತಾರೆ, ಸಮರ್ಪಿಸ್ತಾರೆ ಅಂತ ಹೇಳ್ತಾ ಇರುವಂತದ್ದು. ಸೊ ಇದು ನಮ್ಗೆ ಯಾರು ಧ್ಯಾನದಲ್ಲಿ ಕುಳಿತಿರ್ತಾರಲ್ಲ, ಈ ಚಕ್ರಗಳ ಮೂಲಕ, ಷಡ್ ಚಕ್ರಗಳು ಅಂತ ನಾವು ಹೇಳ್ತೇವೆ. ಷಡ್ ಚಕ್ರಗಳ ಮೂಲಕ ತಮ್ಮ ಒಂದು ವಾಯುವನ್ನ ಅಧೋಗತಿ ಅಂದ್ರೆ ಕೆಳಗಿನಿಂದ ಮೇಲಕ್ಕೆ ಒಯ್ಯುತ್ತಿರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅದ್ರ ಕುರಿತಾಗಿ ಹೇಳ್ತಾ ಇರುವಂತದ್ದು. ಇದು ಹೆಚ್ಚಾಗಿ ಈ ಅಷ್ಟಾಂಗ ಯೋಗದಲ್ಲಿ ನಿರತರಾಗಿ ಧ್ಯಾನವನ್ನ ಮಾಡ್ತಾ ಇರ್ತಾರೋ, ಆ ಧ್ಯಾನದ ಸಮಯದಲ್ಲಿ ಇಂತ ಒಂದು ವಾಯುವನ್ನ ಮೇಲೆ ತೆಗೆದುಕೊಂಡು ಹೋಗುವಂತಹ ಕಾರ್ಯವನ್ನ ಮಾಡಲಾಗತ್ತೆ. ಇದು ನೀವು ಕೇಳಿರ್ಬೋದು, ಒಂದ್ಸಲಿ ನಿಮ್ಗೆ ಹೇಳಿದ್ದೆ. ಮಾತಾಜಿ. ಹರೇ ಕೃಷ್ಣ. ಇಲ್ಲ ಮೇಡಮ್, ಮಾತಾಜಿ ಒಂದ್ ನಿಮಿಷ. ಈ ಷಡ್ ಚಕ್ರಗಳಲ್ಲಿ ಆಕ್ಚುಲಿ 7 ಚಕ್ರಗಳಿರುವಂತದ್ದು. ಷಡ್ ಚಕ್ರ ಮೇಲೆ ಬರುತ್ತೆ,
ಈ ಕುಂಡಲಿನಿ ಶಕ್ತಿ ಅಂತ ಹೇಳ್ತಾರೆ. ಸೊ ಕುಂಡಲಿನಿ ಶಕ್ತಿ ಆ ನಾವು ಕೂಡ್ತೀವಲ್ಲ ಅಲ್ಲಿಂದ ಮೂಲಾಧಾರ ಅಂತ ಕರೀತಾರೆ. ಮೂಲಾಧಾರ ಶಕ್ತಿಯಲ್ಲಿರುವಂತದ್ದು. ನಮ್ಮ ಒಂದು ಹೊಂಕಳಿನ ಭಾಗವನ್ನ ಸ್ವಾಧಿಷ್ಠಾನ ಅಂತ ಕರೀತಾರೆ. ಆಮೇಲೆ ನಮ್ಮ ಎದೆಯ ಭಾಗ ಮಣಿಪುರ ಅಂತ, ಈ ಎದೆ ಕೆಳಗಡೆ ಹೊಂಕಳಿಗಿಂತ ಮೇಲೆ ಭಾಗ. ಮತ್ತೆ ನಮ್ಮ ಎದೆ ಮೇಲೆ ಅನಾಹತ ಚಕ್ರ, ಗಂಟ್ಲಲ್ಲಿ ವಿಶುದ್ಧ ಚಕ್ರ ಇರುತ್ತೆ. ಆಮೇಲೆ ಹಣೆಯಲ್ಲಿ ಆಜ್ಞಾ ಚಕ್ರ ಇರುತ್ತೆ. ಆಮೇಲೆ ಮೇಲೆ ಇರುವಂತದ್ದು ಸಹಸ್ರಾರ ಚಕ್ರ ಅಂತ ಹೇಳಿ. ಹೀಗೆ ಏನ್ ಮಾಡ್ತಾರೆ, ಒಂದೊಂದಾಗಿ ಮೇಲಿಗೆ ಆ ವಾಯುವನ್ನ ತಗೊಂಡು ಹೋಗ್ತಾರೆ. ತಗೊಂಡು ಹೋಗಿ ಕೊನೆಗೆ ಉತ್ತರಾಯಣದಲ್ಲಿ ಆ ಬ್ರಹ್ಮರಂಧ್ರದಿಂದ ತಮ್ಮ ಜೀವವನ್ನ ಬಿಡ್ತಾರೆ. ಸೊ ಅದ್ರ ಕುರಿತಾಗಿ ಹೇಳ್ತಾ ಇರುವಂತದ್ದು ಇಲ್ಲಿ. ಸೊ ಇದು ಎಲ್ಲರೂ ಕೂಡ ಒಂಥರನಾದಂತಹ ಯಜ್ಞ, ಸಮರ್ಪಿಸುವಂತ ಯಜ್ಞ ಅಂತ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನ ಗತಿರುದ್ವಾ ಪ್ರಾಣಾಯಾಮ ಪರಾಯಣಾಃ ಅಪರೇ ನಿಯತ ಆಹಾರಃ ಪ್ರಾಣಾನ್ ಪ್ರಾಣೇಷು ಜುಹ್ವತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪುಷ್ಪ ಮಾತಾಜಿ. ಪುಷ್ಪ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳ್ತೀನಿ. ಶ್ಲೋಕ 29. ಶ್ಲೋಕ 29. ಅಪಾನೆ ಜುಹತಿ ಪ್ರಾಣಂ ಪ್ರಾಣೇ ಪಾನಂ ತದ್ಯಾಪರೇ ಪ್ರಾಣಾಪಾನಗತಿರುದ್ವಾ ಪ್ರಾಣಾಯಾಮ ಪರ್ಯಾಣಃ ಅಪರೇ ನಿಯತ ಆಹಾರಃ ಪ್ರಾಣಂ ಪ್ರಾಣೇಷು ಜುಹತಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸ್ಲೋ ಆಗಿ ಓದಿ, ಅದೇನು ಡಿಫಿಕಲ್ಟ್ ಇಲ್ಲ ಅಲ್ಲಿ. ಸ್ವಲ್ಪ ಸ್ಲೋ ಆಗಿ ಹೋದ್ರೆ ನಿಮ್ಗೆ ಶಬ್ದಗಳನ್ನ ಮತ್ತೆ ಒಂದು ಅಕ್ಷರಗಳನ್ನ ಚೆನ್ನಾಗಿ ತಿಳ್ಕೊಬಹುದು. ತಥಾ ಪರೇ ಅದು 2ನೇ ಲೈನ್ ಅಲ್ಲಿ. ಮತ್ತೆ 4ನೇ ಲೈನ್ ಅಲ್ಲಿ ಪ್ರಾಣಾಯಾಮ ಪರಾಯಣಾಃ ಅಪರೇ ನಿಯತ ಆಹಾರಃ ಪ್ರಾಣಾನ್ ನಕ್ಕೆ ವ್ಯಂಜನ ಇದೆ. ಪ್ರಾಣಾನ್ ಪ್ರಾಣೇಷು ಜುಹ್ವತಿ. ಮ್ಯೂಟ್ ಅಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಟೆಂಡೆನ್ಸ್ ಹಾಕಿದರೆ ಉಳಿದವ್ರು ಅಟೆಂಡೆನ್ಸ್ ಹಾಕಿ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ರಾಜಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಪನೆ ಜುಗ್ವತಿ ಪ್ರಾಣಂ ಪ್ರಾಣೇ ಅಪಾನಂ ತತ ಆಪರೇ ಪ್ರಾಣ ಆಪಾನ ಗತಿರುದ್ವಾ ಪ್ರಾಣಾಯಾಮ ಪರಾಯಣಃ ಅಪರೇ ನಿತ್ಯ ಅಪಹಾರಃ ಅಪರೇ ನಿಯತ ಆಹಾರಃ ಪ್ರಾಣಾನ್ ಪ್ರಾಣಿಸು ಜುಗ್ವತಿ. ನಿಮ್ಗೆ ರಾಗ ತೆಗೆಯೋದ್ ಬೇಡ, ಹಾಗೆ ಹೇಳಿ. ಒಂದೊಂದು ಶಬ್ದ ಹೇಳಿ. ಅಪಾನೇ ಜುಹ್ವತಿ ಪ್ರಾಣಂ. ಸೊ ಈಗ ಹೇಳ್ತಾ ಹೋದ್ರೆ ನಿಮ್ಗೆ ತಪ್ಪಲ್ಲ. ಫಸ್ಟ್ ಬೇಕಾಗಿರುವಂತದ್ದು ಒತ್ತು, ದೀರ್ಘ, ಇವೆಲ್ಲ ರಾಗ. ಆಮೇಲೆ ತಾನೇ ಬರುತ್ತೆ. ಅದು ನಿಮ್ಗೆ ರೂಢಿ ಆಗ್ಬೇಕು. ಇಲ್ಲಾಂದ್ರೆ ರಾಗ ಹೇಳ್ತಾ ಹೋದಾಗ ನಾವು ಮಧ್ಯದಲ್ಲಿ ಆ ಸ್ವರವನ್ನ ಬಿಡ್ತೇವೆ, ಈ ಸ್ವರವನ್ನ ಬಿಡ್ತೇವೆ, ಅವಗ್ರಹ ಬಿಡ್ತೇವೆ, ಅನುಸ್ವಾರ ಬಿಡ್ತೇವೆ. ಹೀಗಾಗುತ್ತೆ. ಸ್ಲೋ ಆಗಿ ಹೇಳಿ. ಇಲ್ಲಿ ಮಾತಾಡಿ, ನೀವು ಇದ್ರಲ್ಲಿ ಪ್ರಾಕ್ಟೀಸ್ ಮಾಡಿ. ಅಪನೆ ಅಲ್ಲ ನೋಡಿ, ಅಪಾನೆ ಇದೆಯಲ್ಲ ಅಲ್ಲಿ, ಅಪ್ಪಕ್ಕೆ ಆ ಸ್ವರ ಕುಡಿದಿಲ್ಲ. ಅಪಾನೆ. ಹೌದೌದು. ಅಪಾನೆ ಜುಗ್ವತಿ ಪ್ರಾಣಂ ಪ್ರಾಣಿ ಅಪಾನಂ ತಥಾ ಅಪರೇ ಪ್ರಾಣ ಆಪನ ಗತಿ ರುದ್ವಾ ಪ್ರಾಣಾಯಾಮ ಪರಾಯಣಃ ಅಪರೇ ನಿಯತ ಆಹಾರಃ ಪ್ರಾಣನ್ ಪ್ರಾಣಿಸು ಪ್ರಾಣಾನ್. ನಾ ಇದೆ ನೋಡಿ ಅಲ್ಲಿ, ನಾಕೆ ಆ ಸ್ವರ ಕೊಡಿ. ಪ್ರಾಣಾನ್. ಆ ಸ್ವರ ಬಿಡ್ತೀರಾ ಹೆಚ್ಚಾಗಿ.
ಹಾ ನೀವು ಆ ಸ್ವರವನ್ನ ಬಿಡ್ತೀರಾ. ಸೊ ಗಮನಿಸಿ, ನಾವ್ ಎಲ್ಲಿ ನಾವು ಮಿಸ್ಟೇಕ್ ಮಾಡ್ತೇವೆ ಅದು ನಮ್ಗೆ ಗೊತ್ತಾಯ್ತ್ರೆ ನಾವು ಅದನ್ನ ತಿದ್ಕೊಳ್ಬಹುದು. ಸೊ ಅದನ್ನ ನೋಡಿ ಇಲ್ಲಿ ಗಮನಿಸಿ. ಪ್ರಾಣ ಹೇಳಿ. ಪ್ರಾಣಾನ್ ಪ್ರಾಣಿಸು ಜುಹ್ವತಿ. ಇಲ್ಲಿ ನೀವು ಇನ್ನೊಂದು ಹೇಳಿದ್ರಲ್ಲ, ಪ್ರಾಣ ಅಪಾನಗತಿ ಅಂತ. ಪ್ರಾಣಾಪಾನಗತಿ ಪೂರ್ಣ ಹೇಳಿ, ಅದ್ನ್ಯಾಕೆ ಚಿಕ್ಕ ಚಿಕ್ಕದು ಬಿಡಿಸ್ಬೇಡಿ. ಪ್ರಾಣಾಪಾನಗತಿ ರುದ್ಧ. ಅಲ್ಲಿ ನೀವು ಸರಿ ಹೇಳಿದ್ರಿ, ಪ್ರಾಣ ಅಪಾನಗತಿ ಅಂತ ಆಗತ್ತೆ ಅದು. ಪ್ರಾಣ ಅಪಾನ, ಇಲ್ಲಿ ಪ್ರಾಣ ಅಪಾನ ಆಗಂಗಿಲ್ಲ, ಪ್ರಾಣ ಅಪಾನಗತಿ ಅಂತ ಆಗತ್ತೆ. ಆದಷ್ಟು ಚಿಕ್ಕ ಚಿಕ್ಕದಿದ್ರೆ ಕೂಡಿ ಹೇಳಿ, ದೊಡ್ಡದಿದ್ದಾಗ ನೀವು ಬಿಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿ. ಮತ್ತೆ ಆ ಸ್ವರ ಅವೆಲ್ಲ ನೋಡ್ಕೊಳ್ಳಿ. ಸರಿ, ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಶಕುಂತಲಾ ಮಾತಾಜಿ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 29. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಗತಿರುದ್ಧ್ವಾ ಪ್ರಾಣಾಯಾಮ ಪರಾಯಣಃ ಅಪರೇ ನಿಯತ ಆಹಾರಃ ಪ್ರಾಣಾನ್ ಪ್ರಾಣೇಷು ಜುಹ್ವತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಶ್ವೇತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಪಾನಿ ಜುಹತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಗತಿರುದ್ಧ್ವಾ ಪ್ರಾಣಾಯಾಮ ಪರಾಯಣಃ ಪ್ರಾಣಾಯಾಮ ಪರಾಯಣಃ ಅಪರೇ ಹೇಳಿ. ಪ್ರಾಣಾಯಾಮ ಪರಾಯಣಃ ಅಪರೇ ನಿಯತ ಆಹಾರಃ ಪ್ರಾಣಾನ್ ಪ್ರಾಣೇಷು ಜುಹತಿ. ಸಾಕು, ಇವತ್ತಿಗೆ ಎಂಡ್ ಮಾಡೋಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಒಬ್ರು ಹೇಳ್ತೀನಿ ಮಾತಾಜಿ. ಉಮಾದೇವಿ ಒಬ್ರೇ ಇದ್ದಾರಾ ಮಾತಾಜಿಗ? ಇಲ್ಲ ಮಾತಾಜಿ, ಇನ್ನ 5-6 ಜನ ಇದ್ದಾರೆ ಮಾತಾಜಿ. ಹೌದಾ, ಇರ್ಲಿ. ನಾಳೆಗೆ ನಾವು ಇದನ್ನೇ ಮಾಡೋಣ, ಆಯ್ತಾ? ನಾಳೆಗೆ ಇದನ್ನ ಸ್ವಲ್ಪ ಹೇಳಿಸಿ ಮುಂದಿನ ಹೋಗೋಣ. ಓಕೆ, ಸಮಯ ಆಗಿದೆ ಈಗ. ಕ್ಲಾಸ್ ಇದೆ ಮಾತಾಜಿ. ನಾನ್ ಕೇಳ್ಕೊಳ್ಳಿಲ್ಲ, ಮೇ ಬಿ ದಸರಾಗೆ ರಜಾ ಇರ್ಬೋದು, ಇಲ್ಲಾಂದ್ರೆ 2 days ರಜಾ ಆಗತ್ತೆ. ಕೇಳ್ಕೊಂಡ್ಬಿಟ್ಟು ನಾವು ನಿಮ್ಗೆ ಗ್ರೂಪ್ ಅಲ್ಲಿ ಹಾಕ್ತೇವೆ. ಧನ್ಯವಾದಗಳು. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಗುರುದೇವ ಕಿ ಜೈ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ದಸರಾ ಮಾತಾಜಿ.